ಕುಡಂಜಿ ಕಾಲರ್ ಲೇರ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ಕಾರ ಸರ್, ಇನ್ನೊಬ್ಬರು ಓಲ್ಪಡ್ದು ಸರ್. ಸರ್, ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ನಾನು ರೋಷನ್ ಅವರ ಗೆಳೆಯ ಮಾತಾಡೋದು. ನಮಸ್ತೆ ಸರ್, ನಮಸ್ತೆ. ಮಾತಾಡಿ ಸರ್. ತಮ್ಮ ಹೆಸರು? ಪ್ರತೀಕ್. ಪ್ರತೀಕ್ ಅವರು. ಎಸ್ ಸರ್, ಮಾತಾಡಿ ಸರ್. ತುಳು ಭಾಷೆಯ ಪರವಾಗಿ ರೋಷನ್ ಅವರು ತುಂಬಾ ಹಲವಾರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಪ್ರತೀಕ್ ಪೊಣ್ಣನ್ ಅವರೇ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಪ್ರತೀಕ್ ಅವರು, ನೀವು ಒಳ್ಳೆ ಕಾರ್ಯಕ್ರಮವನ್ನ ಕೊಡ್ತಾ ಇದ್ದೀರಾ. ಅದು ವಿಶೇಷವಾಗಿ ನಮ್ಮ ಕರ್ನಾಟಕದ ಭಾಷಾ ಅಲ್ಪಸಂಖ್ಯಾತರ ಬಗ್ಗೆ ನಿಮ್ಮ ಕಾಳಜಿ ಮತ್ತು ಚಾನೆಲ್ ಕಾಳಜಿನ ಮೆಚ್ಚಬೇಕು. ಥ್ಯಾಂಕ್ ಯು. ಎಸ್ ಸರ್, ಧನ್ಯವಾದ. ಸೊ ಇವಾಗ ಮೊನ್ನೆ ವಿಧಾನಸೌಧದಲ್ಲಿ ಏನ್ ಮಾತಾಡಿದ್ರು ನಮ್ಮ ಪುತ್ತೂರಿನ MLA ಮತ್ತೆ ಅದಕ್ಕೆ ಮಂಗಳೂರು ದಕ್ಷಿಣ ಕ್ಷೇತ್ರದ MLA ಅವರು ಏನೊಂದು ತುಳುವನ್ನ ಮಾತಾಡಿದ್ರು. ಅದೊಂದು ಬಹಳ, ಈಗ ಬರೀ ತುಳುವರ್ಗಲ್ಲ, ಅದು ಕರ್ನಾಟಕದ ಬೇರೆ ಅಲ್ಪಸಂಖ್ಯಾತ ಭಾಷೆಗಳಿದಾರಲ್ಲ ಅವ್ರೆಲ್ರಿಗೂ ಅದೊಂದು ಹೆಮ್ಮೆಯ ವಿಚಾರ ಅಲ್ಲ. ಕರೆಕ್ಟ್, ನಿಜ. ಹೌದು. ಯಾಕೆಂತ ಹೇಳಿದ್ರೆ ಜನ ಏನ್ ತಪ್ಪು ಕಲ್ಪನೆಯಲ್ಲಿದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕ ಅಂದ್ರೆ ಕನ್ನಡ ಅಂತ ಹೇಳುವಂತ ಒಂದು ಬಿಂಬಿಸುವ ಪ್ರಯತ್ನವನ್ನ ಕೆಲವರು ಮಾಡ್ತಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ವಿಲೀನ ಆದಂತ ಸಂದರ್ಭದಲ್ಲಿ ಯಾವ ಭಾಷೆಗಳನ್ನ ಇಲ್ಲಿ ಒಟ್ಟು ಸೇರಿ ಅವ್ರನ್ನ ಬೆಳೆಸ್ತೀವಿ ಉಳಿಸ್ತೀವಿ ಅಂತ ಹೇಳಿದ್ರು, ಅಂತ ಕೆಲಸವನ್ನ ಇಲ್ಲಿಯ ತನಕ ಮಾಡಿಲ್ಲ. ಅದು ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದೇ. ಈಗ ನೀವು ಸದನದಲ್ಲಿ ನಾವು ನಮ್ಮ ತಾಯಿ ಭಾಷೆಯನ್ನ ಮಾತಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರಾವಿಷನ್ ಇಲ್ಲ, ನಿಮ್ಗೆ ಗೊತ್ತಿದೆ. ಇದು ಪ್ರಾವಿಷನ್ ಬರಬೇಕು ಅಂದ್ರೆ ಕರ್ನಾಟಕದ ರಾಜ್ಯ ಭಾಷೆಯಾಗಿ ತುಳು ಅಥವಾ ಕೊಡವ ಆಗಿ ಆಗ್ಲೇಬೇಕಾಗುತ್ತೆ. ಎರಡನೇದು ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ. ನಮ್ಮ ಕರ್ನಾಟಕ ಗಡಿ ಪ್ರದೇಶಗಳ ಅಭಿವೃದ್ಧಿ ನಿಗಮ ಅಂತ ಹೇಳಿ ಒಂದು ನಿಗಮ ಇದೆ, ನಿಮ್ಗೆ ಗೊತ್ತಿರಬೇಕು. ಅದು ಕರ್ನಾಟಕ ಬಾರ್ಡರ್ ಏರಿಯಾಸ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇದೆ, 2010 ಅಲ್ಲಿ ಬಂದಿರೋದು. ಈ ಒಂದು ನಿಗಮ ಮಂಡಳಿಯ ಕೆಳಗೆ ಕರ್ನಾಟಕದ 54 ತಾಲೂಕುಗಳು, ಅಂದ್ರೆ ಬೇರೆ ರಾಜ್ಯಕ್ಕೆ ಹೊಂದಿಕೊಂಡಿರುವಂತಹ ತಾಲೂಕುಗಳು ಇರ್ತದಲ್ಲ, ಈಗ ಬಂಟ್ವಾಳ ಇರ್ಬೋದು, ಮಂಗಳೂರು ತಾಲೂಕು ಇರ್ಬೋದು, ಇದು ಬೇರೆ ಕೇರಳ ರಾಜ್ಯಕ್ಕೆ ಹೊಂದ್ಕೊಂಡಿದೆ. ಅದೇ ತರ ನಮ್ಮ ಮಡಿಕೇರಿ, ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕು ಕೊಡಗು ಜಿಲ್ಲೆಯಲ್ಲಿ ಬೇರೆ ಇದಕ್ಕೆ ಹೊಂದ್ಕೊಂಡಿದೆ. ಪ್ರತಿ ಸಾಲಿ ಈ ಒಂದು ಫಂಡ್ ಬರುತ್ತೆ. ಈ ಪ್ರದೇಶದಲ್ಲಿ ಇರುವಂತಹ ಕನ್ನಡ ಸಂಘಟನೆಗಳಿಗೂ ಕನ್ನಡ ಪರ ಇರುವಂತಹ ಸಂಘಟನೆಗಳಿಗೂ ಸರ್ಕಾರ ಫಂಡ್ ಕಳಿಸುತ್ತೆ ಕನ್ನಡ ಆಕ್ಟಿವಿಟೀಸ್ ಮಾಡಕ್ಕೆ. ಆದ್ರೆ ಈ ಒಂದು ಗಡಿ ಪ್ರದೇಶಗಳಲ್ಲಿ ಹೆಚ್ಚು ಬಹುಸಂಖ್ಯಾತರಾಗಿರುವಂತದ್ದು ಕರ್ನಾಟಕದ ಅಲ್ಪಸಂಖ್ಯಾತ ಭಾಷೆಗಳು. ಬಂಟ್ವಾಳದಲ್ಲಿ ತುಳು ಬ್ಯಾರಿ ಇರ್ಬೋದು, ಮಂಗಳೂರಿನಲ್ಲಿ ತುಳು ಇರ್ಬೋದು, ಕೊಡವ ಮತ್ತೆ ಅರೆ ಭಾಷೆ ಎರವ ಇರ್ಬೋದು. ಈ ರೀತಿಯ ಭಾಷೆಗಳು ಈ ಗಡಿ ಪ್ರದೇಶಗಳಲ್ಲಿ ಬಹುಸಂಖ್ಯಾತರಾಗಿದ್ದಾರೆ. ಆದ್ರೆ ನಮಗೆ ಸರ್ಕಾರದಿಂದ ಯಾವ ತರದ್ದು ಒಂದು ಫಂಡ್ ಬರ್ತಾ ಇಲ್ಲ. ಇದು ಒಂದು ಆಘಾತಕಾರಿ ವಿಚಾರ ಸರ್. ಇದನ್ನ ನಾವು ಮಾತಾಡ್ಲೇಬೇಕಾಗ್ತದೆ. ಆದ್ರೆ ಎಷ್ಟಾದ್ರೂ ಈಗ ನಮ್ಮ ಎಲ್ಲ ಒಂದು ಭಾಷಾ ಅಲ್ಪಸಂಖ್ಯಾತರು ಒಂದು ಖುಷಿ ಪಡುವಂತ ವಿಚಾರ, ಸದನದಲ್ಲಿ ಶಾಸಕರುಗಳು ಅವರ ತಾಯಿ ಭಾಷೆಯಲ್ಲಿ ಮಾತಾಡಿದ್ದು, ತುಳುವಲ್ಲಿ ಮಾತಾಡಿದ್ದು ನಮ್ಮ ಎಲ್ರಿಗೂ ಸಂತೋಷ ಮತ್ತು ಹೆಮ್ಮೆಯ ವಿಚಾರ. ಥ್ಯಾಂಕ್ ಯು ಸರ್. ಯಾಕಂದ್ರೆ ತಮ್ಮ ಒಂದು ಕೆಲಸದ ಬಗ್ಗೆ ಕೂಡ ನಮ್ಗಳಿಗೆ ಹೆಮ್ಮೆ ಇದೆ. ಕೊಡವ ಭಾಷೆಯನ್ನ ತಾವುಗಳು ಕೂಡ ಅದಕ್ಕೋಸ್ಕರ ಹೋರಾಟವನ್ನ ಮಾಡ್ತಾ ಇದ್ದೀರಿ. ಅಂಡ್ ತಮ್ಮ ಹೋರಾಟ ಕೂಡ ಸಫಲವಾಗ್ಲಿ ಅನ್ನೋ ಕೊಡವ ಭಾಷೆಗೆ ತುಳುವರ ಸಪೋರ್ಟ್ ಕೂಡ ಇದೆ, ಅವ್ರಿಗೆ ಗೊತ್ತಿದೆ. ನಾವು ಕೂಡ ಸೇರ್ತೇವೆ ನಮ್ಮ ಟ್ವಿಟರ್ ಕ್ಯಾಂಪೇನ್ ಅಲ್ಲಿ, ತುಳು ಅಫಿಷಿಯಲ್ ಕ್ಯಾಂಪೇನ್ ಗಳಲ್ಲಿ ಪ್ರತೀಕ್ ಅವರ ಟೀಮ್ ಕೂಡ ನಮ್ಮೊಟ್ಟಿಗೆ ಇರುತ್ತೆ. ಟ್ವಿಟರ್ ಕ್ಯಾಂಪೇನ್ ಅಲ್ಲಿ ನಮ್ಮ ಟೀಮ್ ಕೂಡ ಅವರೊಟ್ಟಿಗೆ ಸಪೋರ್ಟ್ ಮಾಡುತ್ತೆ. ನಾವು ಈ ಎರಡು ಪಕ್ಷ ಭಾಷೆಗಳು ಒಟ್ಟು ಸೇರಿ ಮಾಡುವ. ಕರೆಕ್ಟ್. ಯಾಕಂದ್ರೆ ಎರಡು ಭಾಷೆಗಳು ಅಥವಾ ಎಲ್ಲರೂ ಒಟ್ಟಾಗಿ ಸೇರಿದ್ರೆ ಮಾತ್ರ, ಇಂತ ಒಗ್ಗಟ್ಟು ಬಂದ್ರೆ ಮಾತ್ರ ಇಂತ ಒಂದು ವಿಚಾರಗಳಲ್ಲಿ ನಿಜವಾಗ್ಲೂ ಕೂಡ ನಮ್ಗೆ ನ್ಯಾಯ ಸಿಗುತ್ತೆ. ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು ಪ್ರತೀಕ್ ಪೊಣ್ಣನ್ ಅವರು.